ತುಳುನಾಡಿನ ಕಾರಣಿಕ ಪುರುಷರಾಗಿರುವ ಅವಳಿ ವೀರರಾದ ಕೋಟಿ ಚೆನ್ನಯ್ಯರ ಜನ್ಮಸ್ಥಳ ಹಾಗೂ ದೇಯಿ ವೈದ್ಯತೆ ಸಮಾಧಿ ಸ್ಥಳ ಇರುವಂತಹ ಪಡುಮಲೆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕಾರ್ಯಯೋಜನೆಗಳನ್ನು ರೂಪಿಸಲು ಪ್ರಾರಂಭಗೊಂಡಿರುವ ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಪ್ರಧಾನ ಕಚೇರಿಯು ಮಕರ ಸಂಕ್ರಾಂತಿಯ ಶುಭ ಪರ್ವದಲ್ಲಿ ಕೋಟಿ ಚೆನ್ನಯ್ಯರು ಆರಾಧಿಸುತ್ತಾ ಬಂದಿರುವ ಪಡುಮಲೆಯ ಯರುಕೊಟ್ಟಿಯ ನಾಗಬೇರ್ಮೆರ ಕ್ಷೇತ್ರದಲ್ಲಿ ಉದ್ಘಾಟನೆಗೊಂಡಿತು. ಕೋಟಿ ಚೆನ್ನಯ್ಯರಿಗೆ ಜನ್ಮ ನೀಡಿದ ಸ್ಥಳ, ಅವರ ಮಾತೆ ಅಯೋನಿಜಿಯಾದ ಸಾಕ್ಷಾತ್ ದೇವಿ ಶಕ್ತಿ, ದೇವಿ ವೈದ್ಯತೆಯ ಜನ್ಮಸ್ಥಾನ, ಪರಮ ಪಾವನವಾದ ಪುಣ್ಯ ಭೂಮಿ, ಸತ್ಯ ಧರ್ಮದ ನೆಲೆ, ಶ್ರೀ ಕ್ಷೇತ್ರ ಪಡುಮಲೆ ಜಗದಗಲದಲ್ಲಿ ಬೆಳಗುವ ಸಕಾಲಿಕ ಕೂಡಿ ಬಂದಿದೆ. ಹೌದು, ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಪ್ರಧಾನ ಕಚೇರಿಯು ಕೋಟಿ ಚೆನ್ನಯ್ಯರು ಆರಾಧಿಸ್ತಾ ಬಂದಿರುವ ಪಡುಮಲೆಯ ಯರುಕೊಟ್ಟಿಯ ನಾಗಬೇರ್ಮೆರ ಕ್ಷೇತ್ರದಲ್ಲಿ ಉದ್ಘಾಟನೆಗೊಂಡಿತು. ಬೆಳಗ್ಗೆ ದೇವತಾ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಗಣಪತಿ ಹೋಮ ನಡೆಯಿತು. ದೇಯಿ ವೈದ್ಯತೆಯ ವಂಶಸ್ಥರಾಗಿರುವ ಕೇಶವ ಭಟ್ ಕೂವೆತೋಟ ಮತ್ತು ಶಾಂತಕುಮಾರಿ ದಂಪತಿ ನೂತನ ಕಚೇರಿಯ ಉದ್ಘಾಟನೆಯನ್ನು ನೆರವೇರಿಸಿದರು. ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಹಾಗೂ ಕರ್ನಾಟಕ ಸರ್ಕಾರದ ಕಿಯೋನಿಕ್ಸ್ ಅಧ್ಯಕ್ಷರೂ ಆಗಿರುವ ಹರಿಕೃಷ್ಣ ಬಂಟ್ವಾಳ, ಪಡುಮಲೆ ಕ್ಷೇತ್ರದ ಆಡಳಿತ ಮುಕ್ತೇಸರರಾಗಿರುವ ಬಹುಭಾಷಾ ಚಿತ್ರನಟ ವಿನೋದ್ ಆಳ್ವ ಮೂರಾಯಿರುಗುತ್ತು, ಅವರ ಪತ್ನಿ ವೇದಿತಾ ಆಳ್ವ, ಪುತ್ರ ಅನಘ ಆಳ್ವ ಪ್ರಥಮವಾಗಿ ದೀಪ ಪ್ರಜ್ವಲನೆ ಮಾಡಿದರು. ವಿಧಾನ ಪರಿಷತ್ ಸದಸ್ಯರಾಗಿರುವ ಹರೀಶ್ ಕುಮಾರ್ ಅವರು ಕಚೇರಿಯ ಒಳಕೋಣೆಯ ಉದ್ಘಾಟನೆಯನ್ನ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕರ ಅನುದಾನದಲ್ಲಿ ಕ್ಷೇತ್ರಕ್ಕೆ ಸಂಪರ್ಕಿಸುವ ಮಣ್ಣಿನ ರಸ್ತೆಗೆ ಕಾಂಕ್ರೀಟೀಕರಣಕ್ಕೆ ಮಂಜೂರಾಗಿರುವ 50 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಶಾಸಕ ಸಂಜೀವ ಮಠಂದೂರು ಶಿಲಾನ್ಯಾಸ ನೆರವೇರಿಸಿದರು. ಕಚೇರಿ ಉದ್ಘಾಟನೆಯ ಬಳಿಕ ನಡೆದ ಸರಳ ಸಭಾ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಹರಿಕೃಷ್ಣ ಬಂಟ್ವಾಳ ಅವರು, ಕಳೆದ 550 ವರ್ಷಗಳಿಂದ ಕತ್ತಲೆಯಲ್ಲಿದ್ದ ಕೋಟಿ ಚೆನ್ನಯ್ಯರ ಜನ್ಮಸ್ಥಾನ ಇದೀಗ ಅಭಿವೃದ್ಧಿಗೊಂಡು ಜಗತ್ತಿಗೆ ಪ್ರಕಟಗೊಳ್ಳುವ ಕಾಲ ಸನ್ನಿಹಿತವಾಗಿದೆ ಅಂತ ಸಂತೋಷ ವ್ಯಕ್ತಪಡಿಸಿದರು. ಇಂಥ ಒಂದು ಕಾಲಘಟ್ಟದಲ್ಲಿ ಇವತ್ತು ಕೋಟಿ ಚೆನ್ನಯ್ಯನ ಜನ್ಮಸ್ಥಾನ ಇಷ್ಟರವರೆಗೆ 550 ವರ್ಷಗಳಿಂದ ಇವತ್ತು ಮರೆಯಲ್ಲಿದ್ದಂತಹ ಕೋಟಿ ಚೆನ್ನಯ್ಯನ ಜನ್ಮಸ್ಥಾನ ಇವತ್ತು ಮತ್ತೆ ಜಗತ್ತಿನ ಮುಂದೆ ತೆರೆದು ನಿಲ್ಲಲಿಕ್ಕೆ ಈ ಶ್ರೀರಾಮಚಂದ್ರನ ಜನ್ಮಸ್ಥಾನದ ಯಾವ ಒಂದು ಕಾಲಘಟ್ಟದಲ್ಲಿ ತೆರೆಯುವಂಥ ಕಾಲಘಟ್ಟದಲ್ಲೇ ಕೋಟಿ ಚೆನ್ನಯ್ಯರ ಜನ್ಮಸ್ಥಾನ ಕೂಡ ಜಗತ್ತಿಗೆ ಕಾಣುವಂಥ ಒಂದು ರೀತಿಯಲ್ಲಿ ಇವತ್ತು ಆಗುತ್ತಾ ಇದೆ. ಪಡುಮಲೆಯ ಅಭಿವೃದ್ಧಿಗೆ ಸರ್ವ ರೀತಿಯ ಸಹಕಾರವನ್ನ ಘೋಷಿಸಿ ಮಾತನಾಡಿದ ಶಾಸಕ ಸಂಜೀವ ಮಠಂದೂರು, ನಮ್ಮ ದೇಶದ ಋಷಿ ಪರಂಪರೆ ಹಾಗೂ ಕೃಷಿ ಪರಂಪರೆಗೆ ತನ್ನದೇ ಆದ ಕಾಣಿಕೆಯನ್ನ ಕೊಟ್ಟಿರುವಂತಹ ಪುಣ್ಯ ಕ್ಷೇತ್ರ ಪಡುಮಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶಾಸಕರ ನೆಲೆಯಲ್ಲಿ ಸರ್ವ ರೀತಿಯ ಸಹಕಾರವನ್ನ ನೀಡುವುದಾಗಿ ಹೇಳಿದರು. ಇವತ್ತು ಈ ಆಧ್ಯಾತ್ಮಿಕ ಬದುಕಿಗೆ ಈ ದೇಶದ ಋಷಿ ಪರಂಪರೆ ಕೃಷಿ ಪರಂಪರೆ ಯಾವ ಕೊಡುಗೆಯನ್ನು ಕೊಟ್ಟಿದ್ದೋ ಆ ಋಷಿ ಪರಂಪರೆಗೂ ಕೃಷಿ ಪರಂಪರೆಗೂ ಒಂದು ಕಾಣಿಕೆ ಕೊಟ್ಟಂಥ ಕ್ಷೇತ್ರ ಈ ಪಡುಮಲೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ದೇಯಿ ವೈದ್ಯತೆ ಇರ್ಬೋದು, ಕೋಟಿ ಚೆನ್ನಯ್ಯರು ಇರ್ಬೋದು, ಅದಕ್ಕೆ ಕಾರಣಕರ್ತರ ಅಂತ ಯಾರ್ಯಾರು ದೈವಾಂಶ ಸಂಭೂತರು ಇದ್ದಾರೋ ಇವರೆಲ್ಲರೂ ನಮ್ಮ ಆಧ್ಯಾತ್ಮಿಕ ಬದುಕಿನ ಒಂದು ಭಾಗ. ಅವರಿಂದಾಗಿ ಈ ದೇಶ ಜಗತ್ತಲ್ಲಿ ಆಧ್ಯಾತ್ಮಿಕ ದೇಶ ಅಂತೇಳಿ ಗುರುತಿಸುವಂಥ ಸಂಗತಿ ಆಗಿದೆ. ಈ ಸಂದರ್ಭದಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ 1 ಲಕ್ಷ ದೇಣಿಗೆ ನೀಡಿದ ವಿಧಾನ ಪರಿಷತ್ ಸದಸ್ಯ ಹರೀಶ್ ಕುಮಾರ್ ತಮ್ಮ ಎಂಎಲ್ಸಿ ಅನುದಾನದಿಂದ ಹೈ ಮಾಸ್ಕ್ ದೀಪ ಅಳವಡಿಸುವ ಭರವಸೆ ನೀಡಿದರು. ಕೋಟಿ ಚೆನ್ನಯ್ಯರ ಇತಿಹಾಸವನ್ನ, ದೇಯಿ ವೈದ್ಯತೆಯ ಇತಿಹಾಸವನ್ನ ಎಲ್ಲ ತಿಳ್ಕೊಂಡವರಿದ್ದಾರೆ. ಇನ್ನೂ ಕೂಡ ಇಲ್ಲಿ ಜನರಿಗೆ ನಾವು ಇದರ ಒಂದು ವಿಚಾರವನ್ನು ತಿಳಿಸುವಂತಾಗಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾ ಈ ಕ್ಷೇತ್ರ ಇವತ್ತು ಏನಿಲ್ಲಿ ಒಂದು ಸಾಂಕೇತಿಕವಾಗಿ ನಾವು ಸರಳವಾಗಿ ಈ ಸಮಾರಂಭವನ್ನು ಆಚರಿಸಿದ್ದೇವೆ. ಮುಂದೆ ಇದರ ಬ್ರಹ್ಮಕಲಶೋತ್ಸವ ಸಂದರ್ಭ ಇಡೀ ಎಲ್ಲ ಸಮಾಜದವರು ಕೂಡ ಇಲ್ಲಿ ಸೇರಿಕೊಂಡು ದೇವರ
ಒಂದು ಕೃಪೆಗೆ ಪಾತ್ರರಾಗಬೇಕು. ಈ ಒಂದು ಕ್ಷೇತ್ರವನ್ನು ಬೆಳಗಿಸುವಲ್ಲಿ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತ ಹೇಳಿ ವಿನಂತಿಸಿಕೊಂಡು, ಪಡುಮಲೆ ಕ್ಷೇತ್ರದ ಆಡಳಿತ ಮುಕ್ತೇಸರರು ಹಾಗೂ ಬಹುಭಾಷಾ ಚಿತ್ರನಟ ವಿನೋದ್ ಆಳ್ವಾ ಅವರು ಕ್ಷೇತ್ರ ನಡೆದು ಬಂದ ಹಾದಿ ಮತ್ತು ಮುಂದಿನ ಕಾರ್ಯ ಯೋಜನೆಗಳ ಬಗ್ಗೆ ಮಾತನಾಡಿದರು. ನಮ್ಮ ಈ ಕೆಲಸ ಈ ಸತ್ಯ ಓಲು ತೋಜುಂಡು ಸತ್ಯದ ಕುರು ಓಲು ತೋಜುಂಡು ಐನೇ ಎಂಕಲ್ ಡೆವಲಪ್ಮೆಂಟ್ ಅಂದಿಲ್ಲ ಅತ್ತಂದ್ರೆ ಬೇತದಾಲ ಒಂಜಿ ತತ್ತದು ಈ ಜಾಗಡೆ ಅಂಚ ಮಲ್ಪಗ ಈ ಜಾಗಡೆ ಇಂಚ ಮಲ್ಪಗ ಅಂತ ಎಂಕಲ್ ಪೋಂದಿಜ್ಜ ಖಾಲಿ ಈ ಒಂಜಿ ಕೋಟಿ ಚೆನ್ನೈರು ಪುಟ್ಟದನ್ನ ಪಡುಮಲೆ ಎಂಕಲ್ ಸಿನಿಮಾಡು ತೂತ ನಾಟಕಡು ತೂತ ಆಟೋಡು ತೂತ ರಡ್ಡು ಪಿಕ್ಚರ್ ಆತಂಡು ಕೋಟಿ ಚೆನ್ನೈರ್ನ ಅಂಚನೆ ಎತ್ತೋ ಸೀರಿಯಲ್ ಆತಂಡು ಪಾತ್ರೆಂಡ ಓಲು ಪೋಂಡಲ್ಲ ನಿಂಗೆ ಮಡಿಕೇರಿದ್ದು ಶುರು ಅನ್ಪಲೆ ಕೋಟಿ ಚೆನ್ನೈರ್ನ ಸಂಘ ಆಡಿ ಕುಂದಾಪುರ ಮುಟ್ಟಲ್ಲ ರೋಡು ಪೂರ ಕೋಟಿ ಚೆನ್ನೈರ್ನ ಫೋಟೋ ಪಾಡ್ದುಪ್ಪುಂಡು ಆಡಲ್ಲ ಮುರನೆ ಹರಿಯಣ್ಣೆ ಪಂಡೇರಿ ಕೋಟಿ ಚೆನ್ನೈರ್ನ ಜಾಗೆ ಕತ್ತಲೆಡುಂಡು ಐನೊಂಜಿ ನಮ್ಮ ಎಡ್ಡೆ ಮನ್ಪಡು. ಈ ಕಾರ್ಯಕ್ರಮದಲ್ಲಿ ಪಡುಮಲೆ ಕ್ಷೇತ್ರದ ಆಡಳಿತ ಮುಕ್ತೇಸರಾಗಿರುವ ಬಹುಭಾಷಾ ಚಿತ್ರನಟ ವಿನೋದ್ ಆಳ್ವಾ ಮೂಡಾಯಿರುಗುತ್ತು, ಅವರ ಪತ್ನಿ ವೇದಿತಾ ಆಳ್ವಾ, ಪುತ್ರ ಅನಘ್ ಆಳ್ವಾ, ಮಾಜಿ ಶಾಸಕರಾಗಿರುವ ರುಕ್ಮಯ್ಯ ಪೂಜಾರಿ, ಗುರುಪ್ರಸಾದ್ ರೈ ಕುತ್ಕಾಡಿ, ವಿಜಯ್ ಕುಮಾರ್ ಸೊರಕೆ, ವೇದನಾಥ ಸುವರ್ಣ, ಗುರುಪ್ರಸಾದ್ ರೈ ಕುತ್ಕಾಡಿ, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹಮ್ಮದ್ ಬಡಗನ್ನೂರು, ಸಾಜಾ ರಾಧಾಕೃಷ್ಣ ಆಳ್ವಾ, ಆರ್ಸಿ ನಾರಾಯಣ ರೆಂಜಾ, ನಿತೇಶ್ ಕುಮಾರ್ ಶಾಂತಿವನ, ಚಂದ್ರಶೇಖರ್ ಆಳ್ವಾ ಪಡುಮಲೆ, ಜಿಲ್ಲಾ ಪಂಚಾಯತ್ ಸದಸ್ಯೆ ವರನ ಜಯಾನಂದ್, ಪುತ್ತೂರು ನಗರಸಭೆ ಸದಸ್ಯ ಸುಂದರ್ ಪೂಜಾರಿ ಬಡವು, ಶೇಖರ ನಾರಾವಿ, ಶ್ರೀಧರ್ ವಿಟ್ಲ, ಬಾಲಕೃಷ್ಣ ರೈ ಎರಾಜೆ ಬಾರಿಕೆ, ಸುಧಾಕರ ಬೋಳಾರು, ವೆಂಕಟೇಶ್ ಪ್ರಸಾದ್, ಸುರೇಶ್ ಕೋಟ್ಯಾನ್, ರಂಜನ್ ಮಿಜಾರು, ಶ್ರೀನಿವಾಸ್ ಕೋಳೂರು, ರತ್ನಾಕರ ನಾಯ್ಕ್, ರಾಧಾಕೃಷ್ಣ ನಾಯ್ಕ್, ಸಂತೋಷ್ ಆಳ್ವಾ ಪಡುಮಲೆ, ರಾಜೇಶ್ ಪೂಜಾರಿ, ಯೋಗೇಶ್, ರತ್ನಾಕರ ಜೈನ್, ಸಂಜೀವ, ಸುಧಾಕರ್ ಶೆಟ್ಟಿ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಜ್ಯೋತಿ ಪ್ರಕಾಶ್ ಪುಣಚ್ಚ, ವಿ4 ನ್ಯೂಸ್ 24/7 ಪುತ್ತೂರು.